ಏನು ಫಸ್ಟ್ ಕೈ ಕೊಡ್ಬೇಕು ಈ ಬಣ್ಣ ಸಾರಿ ಹೆಂಚಿನ ಮಳೆಗೆ ಇವರುಂಟಲ್ಲ ಆಗದಿಂದ ಏನೋ ಪಿರಿ ಪಿರಿ ಮಾಡ್ತಾ ಇದ್ದಾರೆ. ಇದನ್ನು ಓದಿ ಹೇಳು ನನಗೆ. ಎಲ್ಲಿಗೆ ಮಾರಾಯ್ತು? ತುಂಬಾ ಸ್ಟೆಪ್ಸ್ ಉಂಟು ನೋಡಿ ನನ್ನ ಹಿಂದೆ, ಹೀಗೆ ಇಳಿದು ಬರಬೇಕು. ಬೈಲೂರು ಮಹಿಷಮರ್ದಿನಿ ಟೆಂಪಲ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಉಂಟಾಯ್ತಾ. ಬಲ ಅಂಜಿ ಸಾರಿ ಬಣ್ಣ ಬಣ್ಣ ಕೇಳುರಿಯೇ ಸಾರಿ ಬಣ್ಣ ಬಲ ಬಲ ಸಾರಿ ಬಣ್ಣ ಸಾರಿ ಬಣ್ಣ ಹಾ ಓಳ್ ಸಾರಿ ಬಣ್ಣ ಅವಳ ಸಾರಿ ಬಣ್ಣ ಬಣ್ಣ ಅಡೆಂಗದು ಕೂತವಣ್ಣ ದಿ ಎಂಚಿನ ಸ್ಟೈಲ್ ಇನ್ನು ಅಡೆಂಗುಣ ಹೋತು ಎಂಗ ಸಾರಿ ಬಣ್ಣ ಬೇಗ ಸಾರಿ ಬಣ್ಣ ಹಾ ಸಾರಿ ಬಣ್ಣ ಎಲ್ಲ ಕಾತೇನೆ ನೋ ವಾಕಿಂಗ್ ಸಾರಿ ಪಣ್ಪುರಿ ಆತಾ ಸಾರಿ ಪಣ್ಣೆ ಮುಟ್ಟ ಏನು ಬಿಡ್ಪುರಿ ನಾನು ಏನು ಫಸ್ಟ್ ಕೈ ಕೊಡ್ಪ ಈ ಬಣ್ಣ ಸಾರಿ ಎಂಚಿನ ಮರ ಈ ತಪ್ಪ ಅಂತದಾತ ಈ ಮಿಸ್ಟೇಕ್ ಅಂತತ ಏನು ಒಟ್ಟಿಗೆ ಬಲ ಬಣ್ಣಾಗಿ ಬತ್ತಾನ ಈ ರೂಟ್ ಚೇಂಜ್ ಅಂತನಾತ ಐಕ ಸಾರಿ ಬಣ್ಣೋಡು ಏನು ಬಣ್ಣ ಇಂಕ ಏನೊಟ್ಟಿಗೂ ಬಲ್ಲ ಅಂತ ಹಾಂ ಏನೊಟ್ಟು ಬತ್ತದ್ರಿಯಾ ರೂಟ್ ಚೇಂಜ್ ಅಂತ ಅವು ತಪ್ಪದೆ ಅನ್ನ ಐಕಬೇಕು ಪೊಕ್ಕಡೆ ಸಾರಿಕೇನು ನತ್ತು ಕೊಡು ಸಾರಿ ಬಣ್ಣ ಇದು ಅರ್ಥನ ಸಾರಿ ಬಣ್ಣ ಈ ತಪ್ಪನ್ನ ಈಗ ಬಣ್ಣ ಸಾರಿ ಬಣ್ಣ ಬಿಸ್ಕೆಟ್ ಕೊಡ ಬಿಸ್ಕೆಟ್ ಇದ್ದೀ ಸಾರಿ ಬಣ್ಣ ಪುರಿ ಅದಾ ಹಾಂ ಅದಾ ಬಣ್ಣ ನಾನುಂಟಲ್ಲ ಬಹಳ ಕಷ್ಟಪಟ್ಟು ನನ್ನ ಮಾರ್ನಿಂಗ್ ರೂಟೀನಲ್ಲಿ ಈ ಕೆಲವು ಆಕ್ಟಿವಿಟೀಸ್ ಅನ್ನೆಲ್ಲ ಸೇರಿಸ್ಕೊಂಡಿದ್ದೇನೆ. ಫಸ್ಟಿಗೆ ಸೂರ್ಯ ನಮಸ್ಕಾರ ಮಾಡ್ತೇನೆ, ಅಂದ್ರೆ ವಾರಕ್ಕೆ 2-3 ದಿವಸ ಸೂರ್ಯ ನಮಸ್ಕಾರ ಮಾಡುದು, ಮತ್ತೆ ಡಂಬಲ್ಸ್ ಎಕ್ಸರ್ಸೈಸ್ ಮಾಡುದು, ಮತ್ತೆ ಕೆಲವು ವಾರ್ಮ್ ಅಪ್ಸ್ ಮಾಡುದು, ಅದರ ಜೊತೆಗೆ ವಾಕಿಂಗ್ ಮಾಡುದು, ಹೀಗೆ ಚೇಂಜ್ ಮಾಡ್ಕೊಂಡು ಮಾಡ್ತಾ ಇರ್ತೇನೆ. ಅಂದ್ರೆ ಈಗ ನಾವು ಡಂಬಲ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ ಉಂಟಲ್ಲ, ಅದು ವೆಯ್ಟ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಬಟ್ ಅದೆಂತ ಹೇಳಿದ್ರೆ ನಾವು ತಗೊಳ್ಳುವ ಡಂಬಲ್ಸ್ ಇದು ಕೆಜಿ ಸ್ವಲ್ಪ ಸಮಯ ಕಳೆದ ನಂತರ ವೆಯ್ಟ್ ಜಾಸ್ತಿ ಮಾಡ್ತಾ ಹೋಗ್ಬೇಕಂದ್ರೆ ಆದ್ರೆ ಮಾತ್ರ ನಮ್ಗೆ ಬೆನಿಫಿಟ್ ಸಿಗುದಂತೆ. ನಂದು ಹಾಗೆ ಉಂಟು, ಅದನ್ನೇ ಎತ್ತಲಿಕ್ಕೆ ಆಗ್ತಾ ಇಲ್ಲ 5 kg. ಆದ್ರೆ ಸಹ ಟ್ರೈ ಮಾಡ್ತಾ ಇರ್ಬೇಕಾಗ್ತದೆ ಅಂತೆ. ಇದಕ್ಕೆ ಪ್ಲಾಂಕ್ ಪೊಸಿಷನ್ ಅಂತ ಹೇಳುದು, ಇದು ತುಂಬಾ ಒಳ್ಳೇದು ನಮ್ಗೆ ಬೆನ್ನು ನೋವಿಗೆ ಎಲ್ಲ. ಹಾಗೆ ಬೆಳಿಗ್ಗೆ ಇಷ್ಟು ಆಕ್ಟಿವಿಟಿ ಎಲ್ಲ ಆಗಿ ಮತ್ತೆ ನಾನು ದೇವರಿಗೆ ಹೂ ಕೊಯ್ಲಿಕ್ಕೆ ಹೋಗುದು, ಇದೆಲ್ಲ ಇಲ್ಲಿ ಈಗ ಇನ್ಕ್ಲೂಡ್ ಆಗಿದೆ ನನ್ನ ಆಕ್ಟಿವಿಟಿಯಲ್ಲಿ. ಹಾಗೆ ನಾವು ಭಗವದ್ಗೀತೆ ಏನುಂಟಲ್ಲ ಓದಿ ಅರ್ಥ ಮಾಡ್ಕೊಳ್ತಾ ಇದ್ರೆ ನಮ್ಗೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ದಿನನಿತ್ಯದ ಜೀವನಕ್ಕೆ ಸಹ ಅದನ್ನೆಲ್ಲ ಆಡ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ನಮ್ಗೆ ಅರ್ಥ ಆಗ್ಬೇಕು. ಅದು ತುಂಬಾ ಈಸಿಯಾಗಿ ಉಂಟು, ನಾವೇ ಅಂದ್ಕೊಳ್ಳೋದು ಇದು ಅರ್ಥ ಆಗುದಿಲ್ಲ ಅಂತ. ಆದ್ರೆ ತುಂಬಾ ನಮ್ಮ ಡೈಲಿ ಲೈಫಿಗೆ ಒಂದು ಮ್ಯಾಚ್ ಆಗುವ ಹಾಗೆ ಉಂಟು. ಅದನ್ನೆಲ್ಲ ಓದ್ತಾ ಇದ್ರೆ ನಮ್ಗೆ ಗೊತ್ತಾಗ್ತದೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ, ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಹಾಗೆ ಓದಿ ನೆನಪಾಗುವಾಗ ಆದಷ್ಟು ನನ್ನ ಒಂದು ಆಕ್ಟಿವಿಟಿಯನ್ನು ಚೇಂಜ್ ಮಾಡ್ಕೊಳ್ತೇನೆ. ಯಾಕಂದ್ರೆ ನಮ್ಗೆ ಇನ್ನಿನ್ನು ಹೆಲ್ತಿನ ಬಗ್ಗೆ ನಾವು ತುಂಬಾ ಅವೇರ್ ಆಗಿರ್ಬೇಕಾಗ್ತದಲ್ವಾ. ಹಾಗೆ ಹೀಗೆ ಬಂಡಿಯನ್ನೆಲ್ಲ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರೆ ಕೂಡ ಅದ್ರಲ್ಲಿ ನಮ್ಗೆ ದೊಡ್ಡ ಪ್ರಯೋಜನ ಆಗುದಿಲ್ಲ, ಅಂದ್ರೆ ಅಲ್ಲಿ ನಿಂತೆಲ್ಲ ಹೋಗುದಲ್ಲ. ಸೊ ಅದಕ್ಕೆ ಅಂತ ಬೇರೆ ಆಕ್ಟಿವಿಟಿ ಮಾಡ್ಬೇಕಂದ್ರೆ ವಾಕಿಂಗ್ ಅಂತ ಹೇಳಿ ಬೇರೆ ಮಾಡ್ಬೇಕಾಗ್ತದೆ. ಈಗ ಎಂತ ಗೊತ್ತುಂಟ, ವಾಕಿಂಗ್ ಅಲ್ಲಿ ಸಹ ಎಷ್ಟು ಟೈಪ್ ಬಂದಿದೆ. ಜಪಾನಿ ವಾಕಿಂಗ್ ಅಂತೆ, ಅದು 3 minutes ಫಾಸ್ಟ್ ಹೋಗ್ಬೇಕಂತೆ, 3 minutes ಸ್ಲೋ ಹೋಗ್ಬೇಕಂತೆ. ಹೀಗೆ ನಾವು 30 minutes ನವರೆಗೆ ಅದೇ ತರ ಮಾಡ್ತಾ ಇರ್ಬೇಕಂತೆ. ಅದ್ರಲ್ಲಿ ಭಯಂಕರ ಕ್ಯಾಲೋರಿ ಎಲ್ಲ ಬರ್ನ್ ಆಗ್ತದೆ ಅಂತ ಹೇಳ್ತಾರಪ್ಪ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಹಾಗೆ ತುಂಬಾ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾನೆ ಇದ್ದೇನೆ. ಹಾಗೆ ಅವರ ಪೂಜೆ ಮಾಡುವ ಸ್ಟೈಲ್ ಕೂಡ ಚೇಂಜ್ ಆಗಿದೆ. ನಮ್ಮಲ್ಲಿ ಇವತ್ತು ಶಾರದಾ ಪೂಜೆ ನಡೀತಾ ಉಂಟು. ನಾವೆಲ್ಲ ಶಾರದಾ ಪೂಜೆಗೆ ಸರಸ್ವತಿ ಆರಾಧನೆ ಮಾಡುದಲ್ಲ, ಆದ್ರೆ ಇವರಿಲ್ಲಿ ಉಡುಪಿಗೆ ಬಂದ್ಮೇಲೆ ತಿಳ್ಕೊಂಡ ವಿಷಯ ಎಂತ ಅಂತ ಹೇಳಿದ್ರೆ, ಆ ಪುಸ್ತಕದ ಇದ್ರಲ್ಲಿ ಪ್ರತಿಷ್ಠಾಪನೆ ಮಾಡುದು ಪರಶುರಾಮ ದೇವರನ್ನು ಮತ್ತು ಹಯಗ್ರೀವ ದೇವರನ್ನಂತೆ. ಯಾಕೆ ಹೇಳಿದ್ರೆ ಹಯಗ್ರೀವ ದೇವರೇ ಅಲ್ವಾ ನಮ್ಗೆ ವೇದವನ್ನು ಮತ್ತೆ ಹುಡುಕಿ ತಂದದ್ದು. ಹೆಂಚಿನ ಮಳೆಗೆ ಇವರುಂಟಲ್ಲ ಆಗದಿಂದ ಏನೋ ಪಿರಿ ಮಾಡ್ತಾ ಇದ್ದಾರೆ. ಇದನ್ನು ಓದಿ ಹೇಳು ನನಗೆ. ಎಂತ
ಇದರಿಂದ ಉಲ್ಟಾ ಇಟ್ಕೊಂಡಿದ್ದೇನೆ ಸರಿ ಇಟ್ಕೊಂಡಿದ್ದೇನೆ ಅಂತ ಸಹ ಗೊತ್ತಾಗೋದಿಲ್ಲ ಅಲ್ಲ. ಇಂಚಿನೊಂದು ಇತ್ತು ಓದಿ ಹೇಳು. ಅಲ್ಲ ಓದಿ ಹೇಳಿಗೆ ಇದು ಎಂತ ಅಂತವೇ ಕಾಣುದಿಲ್ಲ ಮಾರ್ರೆ. ಕ್ಯಾಮರಾಕ್ಕೆ ಸಹ ಕಾಣುದಿಲ್ಲ. ಇಂಥದ್ದೆಲ್ಲ ಯಾಕೆ ಕೊಡುದು ಅಂತ ಯಾವ್ದ್ರಲ್ಲಿ ಇತ್ತು ಇದು ನೋಡಿ. ನಿಮ್ಗೆ ಯಾರಿಗಾದ್ರು ಇದು ಓದ್ಲಿಕ್ಕೆ ಆಗ್ತದಾ ಹೇಳಿ ಆಯ್ತಾ. ವೈಟ್ ಇತ್ತು. ಓ ಸ್ಪ್ರೇ. ಇದು ಇದರಲ್ಲಿ ಬಂದದಂತೆ. ಅಕ್ಕಳೆದು ಸ್ಪ್ರೇ ಉಂಟಲ್ಲ ಜಿರಳೆ, ಅದರಲ್ಲಿ ಇದ್ದದಂತೆ. ಕಾಷನ್ ಅಂತ ಅಥವಾ ಹೇಗೆ ಹೌ ಟು ಯೂಸ್ ಅಂತ. ಯಾಕೆ ಇಂಥದ್ದೆಲ್ಲ ಕೊಡ್ತಾರೆ ಅಂತಲ್ಲ. ಒಂದೊಂದು ಅವಸ್ಥೆ ಮಾರ್ರೆ. ಇದೆಲ್ಲ ಕೆಲವು ತಂದದು ಅಕ್ಕಳೆ ಸ್ಪ್ರೇ ಯಾಕಿರ್ಬೋದು ಅಂತ ಓದಬಾರ್ದು ಅಂತಲ ಅಂತ. ಜಾಯ್ತೆಗ ದೀಪಿಯನ್ನು ಇಂಚಿನ ಪೂರ ಕೊಳ್ಪುಣ. ಈಗ ನಾನು ಮತ್ತು ಹಸ್ಬೆಂಡ್ ಉಂಟಲ್ಲ ಇಲ್ಲಿಯ ಪಕ್ಕದಲ್ಲೇ ಇರುವಂತಹ ಇಂದ್ರಾಳಿ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಅದು ಇಂದ್ರಾಳಿಯ ಅಂತ ಹೇಳಿ ನಂಗೆ ಡೌಟ್. ಕೆಲವರು ಇಂದ್ರಾಣಿ ಹೇಳ್ತಾರೆ, ಕೆಲವರು ಇಂದ್ರಾಳಿ ಹೇಳ್ತಾರೆ. ಈ ಟೆಂಪಲ್ ಕೂಡ ಹಾಗೆ ತುಂಬಾ ವಿಶೇಷ ಟೆಂಪಲ್ ಅಂತೆ. ಇಲ್ಲಿ ನವರಾತ್ರಿ ಎಲ್ಲ ಬಹಳ ವಿಶೇಷವಾಗಿ ನಡೀತದೆ. ಇಲ್ಲಿ ಫುಲ್ ಅಪ್ಪು ಅದ ಎತ್ತರದ. ದೇವರ ದರ್ಶನ ಎಲ್ಲ ಮಾಡಿ ಆದ್ಮೇಲೆ ತೀರ್ಥ ಪ್ರಸಾದ ಎಲ್ಲ ತಕೊಂಡು ಮತ್ತೆ ಸೀದಾ ಊಟದ ಹಾಲ್ಗೆ ಹೋದೆವು ಆಯ್ತಾ. ಬಾರಿ ಚಂದದ ದೊಡ್ಡ ಹಾಲ್ ಆಯ್ತಾ. ಬಾರಿ ಒಳ್ಳೆ ಒಂದು ವ್ಯವಸ್ಥೆ ಕೂಡ ಊಟದೆಲ್ಲ ಬಾರಿ ಅಚ್ಚುಕಟ್ಟಾಗಿ ಒಳ್ಳೆ ರುಚಿಯಾಗಿ ಶುಚಿಯಾಗಿ ಎಲ್ಲ ಮಾಡಿದ್ರು. ನಮ್ದು ಊಟ ಎಲ್ಲ ಆಗಿ ನಾವೀಗ ಇಲ್ಲಿ ಇಂದ್ರಾಣಿ ತೀರ್ಥ ಅಂತ ಒಂದು ಬರ್ದು ಉಂಟು, ಅಲ್ಲಿಗೆ ಬರ್ತಾ ಇದ್ದೇವೆ. ಹನುಮಾನ್ ದೇವರಂತ ಅಲ್ಲಿ ಇರುದು. ತುಂಬಾ ಸ್ಟೆಪ್ಸ್ ಉಂಟು ನೋಡಿ ನನ್ನ ಹಿಂದೆ. ಹೀಗೆ ಇಳಿದು ಬರ್ಬೇಕು. ಎದುರುಗಡೆ ಸಹ ನೋಡಿ ಫುಲ್ ಎಷ್ಟು ಡೌನ್ ಉಂಟು ನೋಡಿ. ನೋಡಿ ಇಲ್ಲಿ ಸುತ್ತ ಫುಲ್ ಕಾಡು ಆಯ್ತಾ. ದೇವರು ಇರುವ ಜಾಗ ಮಾತ್ರ ಎತ್ತರ, ಮತ್ತೆ ಫುಲ್ ಕಾಡು. ನಮ್ಗೆ ನೋಡಿ ಉಡುಪಿ ಅಂತ ಹೇಳಿದ್ರೆ ಒಂದು ಬೀಚ್, ಮತ್ತೊಂದು ಕೃಷ್ಣ ಮಠ, ಮತ್ತೊಂದು ಮಣಿಪಾಲ್ ಇಷ್ಟೇ ಗೊತ್ತಿರುದು. ಅದ್ರಲ್ಲಿ ಎಷ್ಟು ಚಂದದ ದೇವಸ್ಥಾನ ಉಂಟು ಗೊತ್ತುಂಟು. ಅದು ಕೂಡ ನಿಸರ್ಗದ ನಡುವೆ. ಎಷ್ಟು ನೋಡಿ, ಈಗ ನಾವು ಒಂದು ಸ್ಟೆಪ್ ಹತ್ತಿಕೊಂಡು ಇಳಿದುಕೊಂಡೆಲ್ಲ ಹೋಗುವಾಗ ಕಾಡಿನ ನಡುವೆ ಒಂಥರ ಟ್ರೆಕ್ಕಿಂಗ್ ಹೋದ ಹಾಗೆ ಆಗ್ತದೆ. ಒಂದು ರೀತಿಯ ಚಂದದ ಒಂದು ವಾತಾವರಣ ಆಯ್ತಾ. ಖುಷಿ ಆಗ್ತದೆ ಮನಸ್ಸಿಗೆ. ಅಂದ್ರೆ ಎಂತ ಶೆಕೆ ಎಲ್ಲ ಇಲ್ಲ. ಒಂದು ಸಿಟಿಯ ನಡುವೆ ಇದ್ರೆ ಕೂಡ ಕಾಡಿನ ನಡುವೆ ಇರುವಂತಹ ಟೆಂಪಲ್ ಇದು. ಹಾಗೆ ಒಂಥರ ತಂಪು ಕಾಡಿನ ನಡುವೆ ಹೋದ ಹಾಗೆ ಆಗ್ತದೆ. ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟಿಗೆ ಹೋದ ಆಗ್ತದೆ. ಇದು ನೋಡಿ ನೀರು ಬೀಳ್ತಾ ಉಂಟಲ್ಲ, ಅದು ಮೇಲೆ ಕಾಡಿಂದ ಬರುದು. ಅಲ್ಲಿ ಈಗ ಜೀರ್ಣೋದ್ಧಾರ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಈಗ ಒಂದು ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಎಂತಲೋ ಮಾಡ್ತಾ ಇದ್ದಾರೆ ನೋಡಿ. ಅಂತೆ JCB ಎಲ್ಲ ಕ್ರೇನ್ ಎಲ್ಲ ನಿಂತುಕೊಂಡು. ಅದು ಎಂತ ಟೆಂಪಲ್ ಹೇಳಿ ಇದೇ ಟೆಂಪಲ್ ಅನ್ನ ಅಂತ. ಅಲ್ಲಿ ಪಕ್ಕದಲ್ಲಿ ಹನುಮಾನ್ ಟೆಂಪಲ್ ಉಂಟಲ್ಲ, ಅದನ್ನೇ ದೊಡ್ಡದಾಗಿ ಮಾಡೋದು ಅಂತ. ಹಾಗೆ ಇದು ಸಣ್ಣ ಕೆರೆ, ಮತ್ತೆ ಇದರಲ್ಲಿ ಸಹ ಒಳ್ಳೆ ಕಲರ್ನ ಮೀನೆಲ್ಲ ಹಾಕಿದ್ದಾರೆ. ಈಗ ಮೀನಲ್ಲಿ ಸಹ ಹೈಬ್ರಿಡ್ ಎಲ್ಲ ನೋಡಿ ಅಂತ ಕೆರೆಯಲ್ಲಿ ಬರುದಲ್ಲ. ಮೊದ್ಲೆಲ್ಲ ನಾರ್ಮಲ್ ಮೀನುಗಳೇ ದೊಡ್ಡ ಮೀನುಗಳೇ ಇದ್ದದ್ದು ಕೆರೆಯಲ್ಲಿ. ನಾವು ಚಿಕ್ಕದಿರುವಾಗ ದೊಡ್ಡ ಮೀನು, ಮತ್ತೆ ಅದೇ ಕಲರ್ದು ಚಿಕ್ಕ ಮೀನು, ಮತ್ತೆ ಅದಕ್ಕೆ ಎಂತದೆಲ್ಲ ಹೆಸರಿತ್ತು ನಮ್ಗೆ ಗೊತ್ತಿಲ್ಲ. ಬಟ್ ಈಗ ನೋಡಿ ಎಲ್ಲ ಗೋಲ್ಡನ್ ಫಿಶ್, ಆ ಫಿಶ್ ಎಲ್ಲ ಫಾರಿನ್ ತಳಿಗಳನ್ನೆಲ್ಲ ತಂದು ಕೆರೆಯಲ್ಲಿ ಹಾಕೋದು, ಅಂದ್ರೆ ಅಟ್ರಾಕ್ಷನ್ಗೆ. ಹಾಗೆ ಆಮೆ ಕೂಡ ಇತ್ತು. ಹಾಗೆ ಇದು ತುಂಬಾ ಆಳ ಉಂಟಂತೆ. ಇನ್ನು ಸಹ ನಡುವೆ ಹೋದ್ರೆ ಅದು ನೀರೆಲ್ಲಿಗ ಹೋಗ್ತದಂತೆ ಅಲ್ಲಿಂದವೇ. ಹಾಗೆ ಬಾರಿ ಚಂದದ ದೇವಸ್ಥಾನ. ಹಾಗೆ ಉಡುಪಿಗೆ ಬಂದವರು ಇಂತಹ ಸಣ್ಣ ಪುಟ್ಟ ದೇವಸ್ಥಾನಗಳನ್ನೆಲ್ಲ ನೋಡ್ಬೇಕು. ಸಣ್ಣ ಪುಟ್ಟ ದೇವಸ್ಥಾನ ಅಲ್ಲಪ್ಪ, ದೊಡ್ಡದೇ. ಹೇಳಿದ್ ನಾನು. ಅಂದ್ರೆ ಟೂರಿಸ್ಟ್ಗಳೆಲ್ಲ ಯಾರು ಸಹ ಬರುತ್ತಿಲ್ಲ ಇಲ್ಲಿಗೆಲ್ಲ, ಊರಿನವರು ಮಾತ್ರ ಬರುದು. ಸ್ವಲ್ಪ ಒಳಗೆಲ್ಲ ಹಾಗೆ ಅಷ್ಟಾಗಿ ಪ್ರಚಾರ ಇಲ್ಲ. ಹಾಗೆ ಮಹಿಷಮರ್ದಿನಿ ದೇವಸ್ಥಾನ ಇದು ಕೂಡ. ಇವರು ನೋಡಿ ಅಂತ ಅದರ ಎಡೆಯಲ್ಲಿ ಇದೆ ಬಂದದ್ದು. ಅಲ್ಲಿ ಜಾರಿ ಇದಾಗ್ತುಂಟು, ಅಷ್ಟು ಪಾಂಬಚ್ಚಿ ಕಟ್ಟಿದೆ. ಅವರಿಗೆ ಸ್ವಿಮ್ಮಿಂಗ್ ಗೊತ್ತುಂಟಲ್ಲ, ಹಾಗೆ ಧೈರ್ಯ. ನನ್ನ ಹಸ್ಬೆಂಡ್ ಹೇಳಿದೆ ಎಂತ ಗೊತ್ತುಂಟಾ, ಇಲ್ಲಿಗೆ ದಿನಾಲು ಬರ್ಬೇಕಂತೆ ಸ್ವಿಮ್ಮಿಂಗಿಗೆ. ನಮ್ಮ ಅಲ್ಲಿಂದ ಒಂದು 5 ಕಿಲೋಮೀಟರ್ ಏನೋ ದೂರ ಉಂಟಿದು. 5 ಕಿಲೋಮೀಟರ್ ನಡ್ಕೊಂಡು ಬಂದು ಮತ್ತೆ ಈ ಸ್ಟೆಪ್ ಅನ್ನು ಹತ್ತಿ ಇಳಿದು ಸ್ವಿಮ್ಮಿಂಗ್ ಮಾಡಿ ಎಲ್ಲ ಆಗುವಾಗ ಒಳ್ಳೆ ಎಕ್ಸರ್ಸೈಸ್ ಆಗ್ತದಂತೆ. ಇದು ಎಲ್ಲಿ ಆಗ್ತದೆ ಹೇಳಿದ್ರೆ, ಈಗ ನಾವು ಕೆರೆಗೆ ಹೋದೆವಲ್ಲ, ಇದು ದೇವಸ್ಥಾನದ ಜಾಗದಲ್ಲಿ ಇಲ್ಲ. ದೇವಸ್ಥಾನದ ಹಿಂದ್ಗಡೆಯಿಂದ ಕೆಳಗೆ ಇಳ್ಕೊಂಡು ಹೋಗ್ಬೇಕು ನಾವು. ಹಾಗೆ ಅದು ಬೆಟ್ಟ ಗುಡ್ಡದ ನಡುವೆ ಸ್ವಲ್ಪ ದಾರಿ ಮಾಡಿದ ಹಾಗೆ ಉಂಟು. ದೇವಸ್ಥಾನದ ಸುತ್ತಮುತ್ತ ಸಣ್ಣ ಗುಡಿಗಳೆಲ್ಲ ಉಂಟು ಚಂದದ. ಹಾಗೆ ಚಂದ ಇಲ್ಲಿ ಮೇಲೆ ನಿಂತೆಲ್ಲ ನೋಡಿದ್ರೆ ಬಾರಿ ಚಂದದ ಸೀನರಿ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಬಾರಿ ಖುಷಿ ಆಗ್ತದೆ. ಒಂಜಿ ಚಾಲೆಂಜ್ ಜಪ್ಪನಾಗ ಸ್ಟೆಪ್ ಆಡೆ ಉಂಟ ಇವರ ತಲೆಗೆ ಉಂಟಲ್ಲ ಕೊಡ್ಬೇಕು ಅಂತ ನೋಬೆಲ್ ಪ್ರಶಸ್ತಿ ನಿಮಗೆ ಕಾರು ಮಧ್ಯದಲ್ಲಿ ಉಂಟಂತೆ.
ಇಡ್ಲೇನೋ ನೀ ನಮ್ಮಂತ ಇಪ್ಪರಾಗ್ನ ಇಡ್ಲಿತ್ತ ಈ ಸ್ಟೆಪ್ ಕೌಂಟ್ ಅಂತಾರಪ್ಪ ಎಂಕ 38 ವರ್ಷ 38 ಎಗಡೆ ಹೋದ್ರಿ ಬಂದಾಗ 39 60 ಅವು ಈಗಲೇ ಬಲ್ಲೆ ಫಸ್ಟ್ ಈಗಲೇ ಎಂಕ ಬಾಪು ಕೊಟ್ಟು ಈಗಲೇ ಒಂದು ಕ್ಲಿಪ್ ಕೊಡೋದಿತ್ತಾಗ ಆ ಚೈರ್ಡ್ ಓದಿ ಕೂತ್ಕೊಂಡೆ ಅವಳು ಖಾಲಿ ಆಪ್ರಿ ಮಾರೆ. ಉಡುಪಿಗೆ ಬಂದವರು ಈ ಟೆಂಪಲ್ಗೆ ಸಹ ಬನ್ನಿ. ಇದು ಕಲ್ಸಂಕ ಕಳೆದು ಮುಂದೆ ನಾವು ಮಣಿಪಾಲಿಗೆ ಹೋಗುವ ರೋಡಲ್ಲಿ ಅಲ್ಲಿಂದ ಒಳಗೆ ಸಿಗ್ತದೆ. ಅಲ್ಲಿಗೆ ಹೋಗಿ ಆದ ಮೇಲೆ ನಾವು ಮತ್ತೆ ಹೋದದ್ದು ಬೈಲೂರು ಮಹಿಷಮರ್ದಿನಿ ಟೆಂಪಲ್ಗೆ. ಬೈಲೂರು ಮಹಿಷಮರ್ದಿನಿ ಟೆಂಪಲ್ ಇದು ಕೂಡ ಕೃಷ್ಣ ದೇವರಿಗೆ ಸಂಬಂಧಪಟ್ಟ ಟೆಂಪಲ್ ಅಂತ. ಈ ಟೆಂಪಲ್ ನಮ್ಗೆ ಮಂಗಳೂರು ಕಡೆ ಹೋಗುವಾಗ ದಾರಿಯಲ್ಲಿ ಸಿಗ್ತದಾ ಅಂತ ಸಾರಿ ನೆನಪಿಲ್ಲ ಮಾರೆ, ತಪ್ಪು ಹೇಳಿದ್ರೆ ಬೈಬೇಡಿ ಅಂತ. ಹಾಗೆ ಈ ಟೆಂಪಲ್ಗೆ ಸಹ ಹೋದೆವು. ನಮ್ದು ಊಟ ಆಗಿತ್ತು ಆಲ್ರೆಡಿ. ಹಾಗೆ ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದ ಎಲ್ಲ ತೆಕ್ಕೊಂಡು ಮತ್ತೆ ದೇವಸ್ಥಾನದ ಹೊರಾಂಗಣದಲ್ಲಿ ನಾವು ಪ್ರದಕ್ಷಿಣೆ ಬರ್ಲಿಕ್ಕೆ ಹೋದೆವು. ಅಲ್ಲಿ ನೋಡೋಕೆ ಉಂಟಲ್ಲ ಗಾಜಿನ ಬಳೆಗಳ ರಾಶಿ ಆಯ್ತಾ, ಭಯಂಕರ ಖುಷಿ ಆಯ್ತು. ಇಂತ ಅಂದ್ರೆ ಎಷ್ಟು ಗಟ್ಟಿ ಗಟ್ಟಿ ಗಾಜಿನ ಬಳೆ, ಒಂದು ಫ್ಯಾನ್ಸಿ ಟೈಪ್ ಅಲ್ಲ, ಮೊದ್ಲೆಲ್ಲ ಕೈಗೆಲ್ಲ ಇಡ್ತಾ ಇದ್ರಲ್ಲ ಅಂತ ಗಾಜಿನ ಬಳೆಗಳಾಯ್ತಾ. ಅದು ಈಗ ಸಹ ಉಂಟು, ಇವತ್ತು ಸಹ ನನ್ನ ಕೈಯಲ್ಲಿ ಉಂಟು ಕಟ್ಟಾಗದೆ. ಎಷ್ಟು ಸಣ್ಣ ಬಳೆಯನ್ನು ಅಲ್ಲಿದ್ದಾರಲ್ಲ ಅವರು ಎಷ್ಟು ಒಂದು ಚಂದದಲ್ಲಿ ನನ್ನ ಕೈಗೆ ಇಡ್ತಾ ಇದ್ದಾರೆ ಗೊತ್ತುಂಟ, ಒಂದು ಕೂಡ ಹುಡಿ ಆಗದ ಹಾಗೆ. ನಂಗೆ ಪರಮಾಶ್ಚರ್ಯ, ಇಲ್ಲದ್ರೆ ಟಕ 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 ಅಂತ ಎಲ್ಲ ಕಟ್ಟಾಗಿ ಬೀಳುದಲ್ಲ ಇಡುವಾಗ. ಹಾಗೆ ನೋಡಿ ಅಂತ ಎಷ್ಟು ಸ್ಟ್ರಾಂಗ್ ಉಂಟು ಅಂತ ಹೇಳಿ. ಇವರು ಇಲ್ಲಿಯವರಲ್ಲ ಅಂತ ಎಂತದ ಹೇಳಿದ್ರು ನನ್ನ ಹಸ್ಬೆಂಡ್ ಹತ್ರ, ತುಂಬಾ ಮಾತಾಡ್ತಾ ಇದ್ರು. ಯಾವ್ದೋ ಊರಿಂದ ಬಂದದ್ದವರು ಇಲ್ಲಿಗೆ ಅಂತ, ಪ್ರತಿ ವರ್ಷ ಬರ್ತಾರಂತೆ. ಹೀಗೆಲ್ಲ ಸಹ ಇವರ ಕೈಯಲ್ಲಿ ಬಳೆ ತೋಡಿಸ್ಕೊಂಡು ಹೋಗ್ತಾರಂತೆ. ಹಾಗೆ ಭಾರಿ ಚಂದದ ಗಟ್ಟಿಯ ಬಳೆ, ಭಯಂಕರ ಖುಷಿ ಆಯ್ತು ನಂಗೆ ಆ ಬಳೆಯ ಕ್ವಾಲಿಟಿ ನೋಡಿ. ಆಮೇಲೆ ನಾವು ವಿದ್ಯಾಪೀಠಕ್ಕೆ ಬಂದೆವು. ನಮ್ಮ ಪರಶುರಾಮನಿಗೆ ಭಯಂಕರ ಬೇಜಾರಂತೆ, ಯಾರು ಸಹ ಇಲ್ಲಲ್ಲ. ಹಾಗೆ ಅವನಿಗೆ ನಾವು ಮಾತಾಡಿದ ಕೂಡ್ಲೆ ಬಾಲ ಎತ್ತಿ ಅವನ ಸಂತೋಷ ತೋರಿಸಿದಾಯ್ತಾ. ಖುಷಿ ಸುಲೆ ಮತ್ತೊಂದು ಜಾದಮ್ಮ ಓ ಬುಲ್ಪುಣ ಕನ್ನಡ ನೀರು ಬರ್ಪುಣ ಎಲ್ಲ ಇದ್ಯಾರಪ್ಪ ಅಮ್ಮಳು ಬೋರಾಪುಣ ಬರ್ಪೇರ ಅವ ನನ್ನ ಚೂರು ದಿನ ಅಂಟು ಬರ್ಪೇರ ಪೂರ. ಓ ಬಾಬಾಗ ಬೋರಾಪುಣೆ ಯಾವಳಿ ಮಾರಾಯ ಬಂದಾಗ ಅಕ್ಕನ ಏನ ಗುಡ್ ಬಾಯ್ ಆತ. ಈ ದಿವಸ ನಾವು ಒಂದು ದಿವಸದಲ್ಲಿ ಸ್ವಲ್ಪ ಹೊತ್ತಿನಲ್ಲೇ 2 ಟೆಂಪಲ್ಗಳನ್ನು ವಿಸಿಟ್ ಮಾಡಿದ್ದು ನಮ್ಮ ರೆಕಾರ್ಡ್ ಆಯ್ತಾ. ನನ್ನ ಗಂಡ ತುಂಬಾ ಸ್ಪೀಡ್ ಆಗಿದ್ದಾರೆ ಇಲ್ಲಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ, ಜೈ ಮುಖ್ಯ ಪ್ರಾಣ.